ಶಿವಶಕ್ತಿ ಕೋಡಿಯಾಲ ವಿನಾಯಕ ಕುಂಬ್ರ ಫಸ್ಟ್ ಸೆಮಿಫೈನಲ್ ಮ್ಯಾಚ್ ಬಲ್ಲು ಬರ್ತಾರೆ ಸ್ನೇಹ ಅರ್ಪುಂಚ ಫೈನಲ್ ಪಂದ್ಯಾಟದ ಒಂದು ಗಳಿಗೆ ಬಾಕಿ ಇದೆ. ಸೆಮಿಫೈನಲ್ ಹಂತದಲ್ಲಿ ಸೆಮಿಫೈನಲ್ ಪ್ರಥಮ ಕಾದಾಟದಲ್ಲಿ ಶಿವಶಕ್ತಿ ಕೋಡಿಯಾಳ ಒಂದು ಭಾಗದಲ್ಲಿ ಆದ್ರೆ ಇನ್ನೊಂದು ಭಾಗದಲ್ಲಿ ಇರೋದು ವಿನಾಯಕ ಫ್ರೆಂಡ್ಸ್ ಕುಂಬ್ರ. ಸೆಮಿಫೈನಲ್ ಹಂತದ ಪ್ರಥಮ ಪಂದ್ಯಾಕೂಟವಿದು. ಶಿವಶಕ್ತಿ ಕೋಡಿಯಾಳ ಒಂದು ಭಾಗದಲ್ಲಿ ಆದ್ರೆ ಇನ್ನೊಂದು ಭಾಗದಲ್ಲಿ ಇರುವುದು ವಿನಾಯಕ ಫ್ರೆಂಡ್ಸ್ ಕುಂಬ್ರೆ. ಸೆಮಿಫೈನಲ್ ಮ್ಯಾಚ್ ತೀರ್ಥೇಶ್ ಎಲ್ಲರನ್ನ ಗಮನಿಸಿಕೊಳ್ಳಿ. ಅವರು ಬಲ್ಲು 19 ನಿಪುಣಗಳು ಚೆಕ್ ಮಾಲ್ಪಡಿ ಅರ್ಧವು ನಿಂತವರೇ ಅಂಚಿನ ಬೇರೆ ಮಲ್ಪುಜಿರಕ್ಲು ನಿಮ್ಮ ಬೇರೆ ಮಲ್ಪಡಿ ನಿಮ್ಮ ಕೆಲಸ ಮಾಡ್ತಾ ಇರಿ. ಡೌಟ್ ಇದ್ರ 1 ನಿಮಿಷಕ್ಕೆ ಕೂಡ ಹಗ್ಗವನ್ನು ನಿಲ್ಲಿಸ್ತೇನೆ. ಶಿವಶಕ್ತಿ ಕೋಡಿಯಾಳ ಹಾಗೂ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಆರಂಭಗೊಂಡಿದೆ. ಸೆಮಿಫೈನಲ್ ಹಂತದಲ್ಲಿ ಮುನ್ನಡೆಯಲ್ಲಿ ಶಿವಶಕ್ತಿ ಕೋಡಿಯಾಳ ಈ ಬಾರಿ ಮಧ್ಯಭಾಗದಲ್ಲಿದೆ. B4 ಚಾನಲ್ ನನಗೆ ಡಿಸ್ಪ್ಲೇ ರಿಸಲ್ಟ್ ಅನ್ನು ಕೊಡಬಹುದು. ಬಿದಿಲು ನಮ್ಮಲ್ಲಿ ಏನಂತಂದ್ರೆ 3 ಅದನ್ನು ಕೂಡ ಸಾಗಿ ಬರ್ತಾ ಇದೆ. ಮುಖೇನವಾಗಿ ಮುನ್ನಡೆಯಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ. ಪುತ್ತೂರು ಮತ್ತು ಸುಳ್ಯದ ಭಾಗದ ಎರಡು ತಂಡಗಳ ನಡುವಿನ ಕಾದಾಟದ ಪ್ರಥಮ ಗರ್ಜನೆ ಕೇಳಿ ಬರುತ್ತಿರುವ ಸಂದರ್ಭದಲ್ಲಿ ಮುನ್ನಡೆಯಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ. ಇದು ಫೈನಲ್ ಹಂತಕ್ಕೆ ತಲುಪುವಂತಹ ಒಂದು ತಂಡವಾಗಿದೆ. ಸೆಮಿಫೈನಲ್ ನಲ್ಲಿ 2 ಭಕ್ತ ಬಲಿಷ್ಠ ತಂಡಗಳ ಪೈಪೋಟಿಯಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಗೆಲುವಿನ ನಾಗಾಲಾಟದೊಂದಿಗೆ ಅಂತರದಲ್ಲಿ ಆಟವನ್ನು ಮುಂದುವರಿಸ್ತಾ ಇದೆ. ಸಾಗಿ ಬರ್ತಾ ಇದೆ. ವಿನಾಯಕ ಕುಂಬ್ರದ ನಿಲುವಿಲ್ಲ, ಈ ಬಾರಿ ಕಳೆದುಕೊಂಡಿದೆ. ಇಲ್ಲ, ಮತ್ತೆ ವಿನಾಯಕ ಕುಂಬ್ರದ ಪರವಾಗಿದೆ. ಅಲ್ಪ ಮುನ್ನಡೆಯಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರವಿದೆ. ಅಲ್ಪ ಮುನ್ನಡೆಯಲ್ಲಿ ವಿನಾಯಕ ಕುಂಬ್ರ. ಈ ಭಾಗದಲ್ಲಿರುವುದು ಶಿವಶಕ್ತಿ ಕೋಡಿಯಾಳ ಸುಳ್ಯದ ಪ್ರಬಲ ತಂಡಗಳ ನಡುವಿನ ಕಾದಾಟ. Right. ಶಿವಶಕ್ತಿ ಕೋಡಿಯಾಳ 1 ಸೆಕೆಂಡ್ ಬಲ್ಲು ದಾನ ಬರಲು ಸಾಧ್ಯ. ಜಸ್ಟ್ 15 ಸೆಕೆಂಡ್ಸ್. ಬನ್ನಿ ಅಂಕಣವನ್ನು ಬದಲಾವಣೆ ಮಾಡಿಕೊಳ್ಳಿ. ರಾಮನ ಅಂಕಣಕ್ಕೆ ಶಿವಶಕ್ತಿ ಹೋದ್ರ, ಲಕ್ಷ್ಮಣ ಅಂಕಣಕ್ಕೆ ವಿನಾಯಕ ಬರ್ತಾ ಇದೆ. ಸಾಧಾರಣ 1 ನಿಮಿಷ 47 ಸೆಕೆಂಡ್ಗಳ ತನಕ ಹಗ್ಗ ವಿನಾಯಕದ ಹತ್ರ ಇತ್ತು. ಜಸ್ಟ್ 13 ಸೆಕೆಂಡ್ ಅಲ್ಲಿ ಹಗ್ಗ ಕೋಡಿಯಾಳ ಪಾಲಾಯಿತು. ಕೋಡಿಯಾಳದ ಕಪ್ತಾನ್ರು ಕುಂಬ್ರದ ಕಪ್ತಾನ್ರು ದಯವಿಟ್ಟು ಎನಿ ಡೌಟ್ಸ್ ನಮ್ಮ ಹತ್ರ ಕೇಳಿಕೊಳ್ಳಿ. ಎದುರುಗಡೆ ತಂಡದ ಬಗ್ಗೆ ಡೌಟ್ಸ್ ಇದ್ರೆ ನೇರವಾಗಿ ಕೇಳಬಹುದು. ಕ್ಲಿಯರೆನ್ಸ್ ಮಾಡಿಕೊಳ್ಳಿ. ನಾನು ಮಹಿಳೆಯರಿಗೆ ಒಂದು ಚಿಕ್ಕ ಪ್ರಶ್ನೆ ಇದೆ. ಇದು ಮುನ್ನ ಡಬ್ಬಿ ಕೊಡ ದೀಪ ಇರುತ್ತಾ ಪೊಡಿ ಅವು ಬಸ್ ಮೊದಲು ನಿಗ್ಲು ಮಾಡೋದು. ಧನ್ಯವಾದಗಳು. ಹೀಗೆ ಮಹಿಳೆಯರಿಗೆ ತಮ್ಮನ ಈ ಸಂದರ್ಭದಲ್ಲಿ ಬೀಳ್ಕೊಡುತ್ತಾ ಆಟವನ್ನು ಮುಂದುವರಿಸ್ತೀವಿ. ಓ ಪೊಡಿ ಅವು ಬಸ್ ಮೊದಲು ಮಾಡೋದು ಏನಾಗಿರ್ಬೋದು ಅಂತ. ಅಲ್ಲಿ ನೋಡಿ ಅಲ್ಲೊಂದು ಬಾಕ್ಸ್ ಇದೆ, ಇವ್ರ ಹತ್ರನೂ ಇದೆ. ಎಂಜಿನದ ಬೋಡಿ ಅದು ಒಂದು ಮರತ್ತ ಬೋಡಿ, ಮೂಗುದ ಬೋಡಿಗೆ
ತಪ್ಪಂತ ನೀವು ಪಣ್ಣೋಲಿ ಹೆಸರಡಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಹಾಗೂ ಶಿವಶಕ್ತಿ ಕೋಡಿಯಾಳ ರೆಡಿ ರೆಡಿ ಹೆಸರಡಿ ಒಂದು ಸುತ್ತಿನ ಮುನ್ನಡೆಯಲ್ಲಿತ್ತು ಶಿವಶಕ್ತಿ ಕೋಡಿಯಾಳ. ಈ ಬಾರಿ ಸೆಣಸಾಟವಾಗಿದೆ. ಸೆಣಸಾಟದಲ್ಲಿ ಯಥಾಸ್ಥಿತಿಯಲ್ಲಿದೆ ಹಗ್ಗ, ಯಥಾಸ್ಥಿತಿಯಲ್ಲಿದೆ ವಿನಾಯಕ ಕುಂಬ್ರ ಮತ್ತು ಶಿವಶಕ್ತಿ ಕೋಡಿಯಾಳದ ನಡುವಿನ ಕಾದಾಟದಲ್ಲಿ ಯಥಾಸ್ಥಿತಿಯಲ್ಲಿದೆ ಹಗ್ಗ. ಇದು ನಿಜವಾಗಿಯೂ ಹಗ್ಗ ಜಗ್ಗಾಟದ ಆಟವಾಚರಿಸುತ್ತಿದೆ. ಎರಡು ಪ್ರಬಲ ತಂಡಗಳು 510 ಕೆಜಿ ವಿಭಾಗ 10,001, 7,001, 5,001, 3,001 ಪ್ರಶಸ್ತಿಗಳ ಓಟಾಟದಲ್ಲಿ ಎರಡು ತಂಡಗಳು. ಈ ಬಾರಿ ಶಿವಶಕ್ತಿ ಕೋಡಿಯಾಳದ ಪರವಾಗಿದೆ. ಶಿವಶಕ್ತಿ ಕೋಡಿಯಾಳದ ಪರವಾಗಿದೆ. ವಿನಾಯಕ ತಮ್ಮ ನಿಲುವನ್ನು ಬಿಟ್ಟುಕೊಡ್ತಾ ಇದೆ. ಅರ್ಥ ಇಲ್ಲ, 2 ಇಂಚುಗಳಷ್ಟು ಮುನ್ನಡೆಯಿಂದ ಶಿವಶಕ್ತಿಯ ಕೋಡಿಯಾಳ. ಅಭಿನಂದನೆಗಳು ಶಿವಶಕ್ತಿ ಕೋಡಿಯಾಳ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ವಿನಾಯಕ ಕುಂಬ್ರ 5-10 ಕೆಜಿ ಕೂಡ ಇಲ್ಲ ಇವತ್ತು ಅಲ್ವಾ? ಪೂರ 15 ಕೆಜಿ ಬರ್ತೀಯ ನೋಡಿ. ಎಸ್